ಕರ್ನಾಟಕ ಕಲ್ಚರಲ್ ಫೌಂಡೇಶನ್ ಸೌದಿ ಅರೇಬಿಯಾ ಇದರ ರಾಷ್ಟ್ರೀಯ ಸಮಿತಿಯ ವಾರ್ಷಿಕ ಕೌನ್ಸಿಲ್ ಮದೀನಾ ಮುನ್ನಾವರದಲ್ಲಿ ನಡೆಯಿತು. ಕೆಸಿಎಫ್ ಸೌದಿ ರಾಷ್ಟ್ರೀಯ ಅಧ್ಯಕ್ಷರಾದ ಯೂಸುಫ್ ಸಕಾಫಿ ಬೈಥರ್ ರವರ ಅಧ್ಯಕ್ಷತೆಯಲ್ಲಿ ಜರುಗಿದ ಸಭೆಯನ್ನ ಹನೀಫ್ ಸಕಾಫಿ ಸಾಲೆತೂರ್ ಕಿರಾಅತ್ ಪಠಿಸಿ ಕೆಸಿಎಫ್ ಸೌದಿ ರಾಷ್ಟ್ರೀಯ ಸಂಘಟನಾ ವಿಭಾಗದ ಅಧ್ಯಕ್ಷರಾದ ಸಿದ್ದಿಕ್ ಸಕಾಫಿ ಪೆರುವಾಯಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಫಾರೂಕ್ ಕಾಟಿಪಳ ವಾರ್ಷಿಕ ವರದಿಯನ್ನ ವಾಚಿಸಿದ್ರು. ಕೆಸಿಎಫ್ ರಾಷ್ಟ್ರೀಯ ಕಾರ್ಯದರ್ಶಿ ಫೈಸಲ್ ಕೃಷ್ಣಾಪುರ ಲೆಕ್ಕಪತ್ರವನ್ನು ಮಂಡಿಸಿದ್ರು. ಕೆಸಿಎಫ್ ಸದಸ್ಯರ ಕ್ಷೇಮಕ್ಕಾಗಿ ಸ್ಥಾಪಿಸಿದ ಎಂಆರ್ಎಫ್ನಿಂದ ಸುಮಾರು 14 ಲಕ್ಷದಷ್ಟು ರೂಪಾಯಿಗಳ ಸಹಾಯ ನೀಡಿದ ವಿವರವನ್ನು ಸಭೆಯಲ್ಲಿ ಮಂಡಿಸಲಾಯಿತು ಮತ್ತು ಮುಂದಿನ ವರ್ಷಕ್ಕೂ ಎಂಆರ್ಎಫ್ ಅನ್ನ ವಿಸ್ತರಿಸುವ ಯೋಜನೆಯನ್ನ ಸಾಂತ್ವನ ವಿಭಾಗಕ್ಕೆ ವಹಿಸಿಕೊಡಲಾಯಿತು. 2018ನೇ ಸಾಲಿನ ಹಜ್ನ ಸ್ವಯಂ ಸೇವಕರನ್ನ ಸೇವೆಗಳಿಸುವ ಹೊಣೆಯನ್ನ ವಹಿಸಿಕೊಡಲು ಹಜ್ ವಾಲಂಟಿಯರ್ ಕೋರ್ನ ನೂತನ ಸಮಿತಿಯನ್ನ ರಚಿಸಲಾಯಿತು. ವಾರ್ಷಿಕ ಕೌನ್ಸಿಲ್ ಸಭೆಗೆ ರಿಯಾದ್ ಜಿದ್ದಾ, ದಮಾಮ್, ಗಸೀಂ ಹಾಗೂ ಮದೀನಾ ಝೋನ್ನ ರಾಷ್ಟ್ರೀಯ ಕೌನ್ಸಿಲರ್ಗಳು ಭಾಗವಹಿಸಿದ್ರು. ಸಭೆಗೆ ಆಗಮಿಸಿದ ಕೌನ್ಸಿಲರ್ಗಳಿಗೆ ಕೆಸಿಎಫ್ ಮದೀನಾ ಸೆಕ್ಟರ್ ಹಾಗೂ ಝೋನ್ ವತಿಯಿಂದ ಇಫ್ತಾರ್ ಕೂಟ ಏರ್ಪಾಡು ಮಾಡಲಾಯಿತು. ಸಭೆಯ ಆರಂಭದಲ್ಲಿ ಕೆಸಿಎಫ್ ಮದೀನಾ ಝೋನ್ ಅಧ್ಯಕ್ಷರಾದ ಫಾರೂಕ್ ನೈವಿ ಸ್ವಾಗತಿಸಿ ಕೆಸಿಎಫ್ ರಾಷ್ಟ್ರೀಯ ಸಮಿತಿಯ ಹಣಕಾಸು ನಿರ್ವಹಣಾ ನೂತನವಾಗಿ ನೇಮಕವಾದ ಹಿದಾಯತ್ ತೀರ್ಥಹಳ್ಳಿ ಅವರು ಕೊನೆಯಲ್ಲಿ ಧನ್ಯವಾದ ಸಮರ್ಪಿಸಿದರು. ಹಕೀಂ ಬುಳ್ಳಾರ್, ವಿ4 ನ್ಯೂಸ್ 24/7 ಮದೀನಾ.